ಕಾರ್ಕಳ ವಿಧಾನಸಭಾ ಕ್ಷೇತ್ರಕ್ಕೆ ಶಾಶ್ವತವಾಗಿ ಗುರುತಿಸುವಂತಹ ಇನ್ನಷ್ಟು ಕಾರ್ಯಕ್ರಮಗಳನ್ನು ಜಾರಿಗೊಳಿಸುವ ಮೂಲಕ ನಾಗರಿಕರ ಋಣ ತೀರಿಸಬೇಕಾದ ಜವಾಬ್ದಾರಿ ತನ್ನ ಮೇಲಿದೆ ಎಂದು ಇಂಧನ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವ ವಿ ಸುನಿಲ್ ಕುಮಾರ್ ಹೇಳಿದರು. ಕಾರ್ಕಳದ ಉತ್ಸವ ಪೂರ್ವದಲ್ಲಿ ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕ್ನಲ್ಲಿ ಆಯೋಜಿಸಿದ ವಿವಿಧ ಅಭಿವೃದ್ಧಿ ಕಾಮಗಾರಿ ಯಕ್ಷರಂಗಾಯಣದ ಶಂಕುಸ್ಥಾಪನೆ, ಹೆಲಿಕಾಪ್ಟರ್ ವಿಹಾರ ಉದ್ಘಾಟಿಸಿ ಅವರು ಮಾತನಾಡಿದರು. ಯಕ್ಷರಂಗಾಯಣ ಮೂಲಕ ರಂಗಕಲೆ, ಯಕ್ಷಗಾನ ಚಟುವಟಿಕೆಗಳಿಗೆ ಪ್ರಯೋಗ ಭೂಮಿಕೆ ಕಾರ್ಕಳವಾಗಲಿದೆ. ಅದೇ ಕಾರಣಕ್ಕಾಗಿ ಈಗಾಗಲೇ ಯಕ್ಷರಂಗಾಯಣಕ್ಕೆ 3 ಎಕರೆ ಜಾಗವನ್ನು ಮೀಸಲಿರಿಸಿ 1 ಕೋಟಿ ಅನುದಾನವನ್ನು ನೀಡಲಾಗಿದೆ. ಮಾರ್ಚ್ ಅಂತ್ಯದ ವೇಳೆಗೆ ಯಕ್ಷರಂಗಾಯಣಕ್ಕೆ ಅಧಿಕೃತವಾಗಿ ಚಾಲನೆ ಸಿಗಲಿದೆ ಎಂದರು. ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕ್ಗೆ ಶುಲ್ಕ, ಜಿಲ್ಲಾಡಳಿತ ಹಾಗೂ ಸ್ಥಳೀಯ ಆಡಳಿತಗಳ ಸಭೆ ನಡೆಸಿ ಮುಂದಿನ ದಿನಗಳಲ್ಲಿ ಕಾರ್ಕಳ ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕ್ ನಿರ್ವಹಣೆಗೆ ನಿಗದಿತ ಶುಲ್ಕ ವಿಧಿಸಿ ನಿರ್ವಹಣೆಗೆ ಯೋಜನೆ ಹಾಕಲಾಗಿದೆ ಎಂದು ಸಚಿವರು ತಿಳಿಸಿದರು. ಕಾರ್ಕಳ ತಾಲೂಕಿನಲ್ಲಿ ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕ್ ನಾವು 2005ರಲ್ಲೇ ಆರಂಭವನ್ನ ಮಾಡಿತ್ತು. ಅವತ್ತು ಘೋಷಣೆಯನ್ನು ಮಾಡಿದ್ದು 6ನೇ ತಾರೀಕು 2006ರಲ್ಲಿ. ಹಂತ ಹಂತವಾಗಿ ಇದನ್ನು ಬೆಳೆಸುವಂಥ ಪ್ರಯತ್ನಗಳನ್ನು ಎಲ್ಲ ಕಾಲಘಟ್ಟದಲ್ಲೂ ಕೂಡ ಮಾಡ್ತಾನೆ ಬಂದಿದ್ವಿ. ಆದರೆ ಇನ್ನಷ್ಟು ಪ್ರವಾಸಿಗರನ್ನು ಆಕರ್ಷಿಸಬೇಕು. ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕ್ ಯಾವುದೋ ಒಂದು ವ್ಯವಸ್ಥೆಗೆ ಸೀಮಿತ ಆಗದೆ ಎಲ್ಲರನ್ನು ಆಕರ್ಷಿಸುವಂಥ ಒಂದು ಕೇಂದ್ರ ಆಗಬೇಕು ಅನ್ನುವಂಥ ಹಿನ್ನೆಲೆಯಿಂದ ಮತ್ತು 2 ಎಕರೆ ಜಾಗವನ್ನು ಹೆಚ್ಚುವರಿಯಾಗಿ ತೆಗೆದುಕೊಂಡು ಇವತ್ತು ಅದನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಎಲ್ಲ ತುಳುನಾಡಿನ ಸಂಸ್ಕೃತಿಯನ್ನು ಒಳಗೊಂಡಂಥ ವಿವಿಧ ಪ್ರಕಾರಗಳನ್ನು ಜೋಡಿಸುವಂಥ ಪ್ರಯತ್ನಗಳನ್ನು ಇವತ್ತಲ್ಲಿ ನಡೆಸಿದೆ. ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆಯ ಕ್ಯಾಂಟೀನ್ ಇಲ್ಲಿ ಬರಬೇಕು, ಒಂದು ಆಡಿಟೋರಿಯಂ ಇಲ್ಲಿ ಬರಬೇಕು, ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಲೈಟ್ ಆ್ಯಂಡ್ ಮ್ಯೂಸಿಕ್ಕಿನ ಕಾರ್ಯಕ್ರಮಗಳು ಮಾಡಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳು ಇತ್ಯಾದಿಗಳನ್ನು ಎಲ್ಲ ಒಳಗೊಂಡಂಥ ಒಂದು ಸಂಪೂರ್ಣ ಚಿತ್ರಣ ಇರುವಂಥ ಒಂದು ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕ್ ಮುಂದಿನ ಕೆಲವೇ ತಿಂಗಳಲ್ಲಿ ಇದು ಪೂರ್ಣಗೊಳ್ಳುವಂಥ ಹಂತಕ್ಕೆ ನಾವು ಇದನ್ನು ತಂದು ನಿಲ್ಲಿಸಿದ್ದೇವೆ. ಅಧ್ಯಕ್ಷತೆ ವಹಿಸಿದ ಉಡುಪಿ ಜಿಲ್ಲಾಧಿಕಾರಿ ಕೂರ್ಮರಾವ್ ಮಾತನಾಡಿ, ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕ್ ಹಾಗೂ ಯಕ್ಷರಂಗಾಯಣ ಇವು ಕಾರ್ಕಳದ ಇತಿಹಾಸದ ಹೊಸತನಕ್ಕೆ ಮೆರುಗು ನೀಡಲಿದೆ ಎಂದರು. ನಾವು ಪುಲಕಿತರಂತ ಆಗುವಂತಹ ಹೂವುಗಳ ಒಂದು ಸುರಿಮಲೆ ನಮ್ಮ ಮೇಲೆಲ್ಲ ಆಗಿದೆ. ನಾವು ಸುಮಾರು ಚಾಲನೆಗಳು ನೋಡಿರಬಹುದು, ಆದರೆ ಈ ರೀತಿ ಒಂದು ಚಾಲನೆ ನಮ್ಮ ಸಚಿವರ ಮೂಲಕ ಆಗಿದೆ ಇವತ್ತು. ಯಾಕಂದ್ರೆ ಈ ಕುರ್ಚಿಗಳೆಲ್ಲ ಕೆಳಗಡೆ ಬಿದ್ದಿದ್ರೆ ಎಲ್ಲರಲ್ಲಿ ನಗು ಆಗ್ತಾ ಇದೆ, ಅಷ್ಟು ಖುಷಿ ಅನಿಸ್ತಾ ಇದೆ ಈ ಮೊದಲನೇ ಚಾಲನೆ ಆಗಿರುವುದಂತ ದಿನದಲ್ಲಿ. ಅದೇ ರೀತಿಯಲ್ಲಿ ಈ ಯಕ್ಷ ರಂಗಾಯಣ ಏನಿದೆ, 6ನೇ ಇದು ರಂಗಾಯಣ ನಮ್ಮ ಜಿಲ್ಲೆಗೆ, ಅಂದ್ರೆ ಯಾವ ಜಿಲ್ಲೆಗೆ ಆಗುತ್ತಂತ ಎಲ್ಲರೂ ಕಾಯ್ತಾ ಇರಬಹುದು, ಆದರೆ ನಮ್ಮ ಜಿಲ್ಲೆಗೆ ಅದು ಕೂಡ ನಮ್ಮ ಕಾರ್ಕಳಗೆ ತಂದಿರುವವರು ನಮ್ಮ ಸಚಿವರು, ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ತಿಳಿಸ್ತೇನೆ. ಅದೇ ರೀತಿಯಲ್ಲಿ ಇವತ್ತು ಒಂದು ಒಳ್ಳೆ ರೀತಿಯಲ್ಲ ಒಂದು ನಮ್ಮ ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕ್ ಕೂಡ ಚಾಲನೆ ಆಗಿದೆ. ಅದನ್ನು ನೋಡ್ತಾ ಇದ್ರೆ ಎಷ್ಟು ಸಹಜವಾಗಿ ಅನಿಸ್ತಾ ಇದೆ ಅಂದ್ರೆ, ನಮ್ಮ ಒಬ್ಬ ಹಿರಿಯರು ಹೇಳ್ತಾ ಇದ್ರಿ ಅಲ್ಲಿರುವ ಒಂದು ಎತ್ತನ್ನು ಹತ್ತಿರ ಹೋಗಬಹುದಾ ಅನ್ನೋ ರೀತಿಯಲ್ಲಿ, ಏನಾದರೂ ಮಾಡ್ತಾ ಅನ್ನೋ ರೀತಿಯಲ್ಲಿ ಅಷ್ಟು ಸಹಜವಾದ ರೀತಿಯಲ್ಲಿ ಅದನ್ನು ಶಿಲ್ಪಿಗಳೆಲ್ಲ ಮಾಡಿದ್ದಾರೆ. ಅವರಿಗೂ ಕೂಡ ಒಂದು ತುಂಬಾ ಹೃದಯದ ಅಭಿನಂದನೆಗಳು ಹೇಳುತ್ತೇನೆ. ಭುವನೇಂದ್ರ ಕಾಲೇಜು ಮಾಜಿ ಪ್ರಾಂಶುಪಾಲ ಪಿಬಿ ಗೌಡ ಮಾತನಾಡಿ, ಕಾರ್ಕಳಕ್ಕೆ ಸಾಂಸ್ಕೃತಿಕ ಸಮುಚ್ಚಯ ಯಕ್ಷರಂಗಾಯಣದ ಮೂಲಕ ದೊರೆಯಲಿ. ಹಿಂದಿನ ಹಾಗೂ ಪ್ರಸ್ತುತ ದಿನಗಳಲ್ಲಿ ಯಕ್ಷಗಾನದ ಇತಿಹಾಸದ ಡಿಜಿಟಲೀಕರಣ ಮೂಲಕ ದಾಖಲಿಸಿಕೊಂಡಾಗ ಮುಂದಿನ ಪೀಳಿಗೆ ಅದು ಹೆಚ್ಚಿನ ರೀತಿಯಲ್ಲಿ ಸಹಕಾರಿಯಾಗಲಿದೆ ಎಂದರು. ಕಲೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಇವತ್ತಿನ ಈ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಯಕ್ಷರಂಗಾಯಣ ಎಂಬ ಕಾರ್ಯಕ್ರಮಕ್ಕೆ ಅಡಿಗಲ್ಲನ್ನು ಹಾಕುವಂಥ ಈ ಸುಸಂದರ್ಭ ಇದು ಇನ್ನು 1-2 ದಿನಗಳಲ್ಲಿ ಖಂಡಿತವಾಗಿ ಪೂರ್ಣಗೊಳ್ಳುತ್ತದೆ ಅಂತ ನಾನು ಭಾವಿಸಿದ್ದೇನೆ. ಬಂಧುಗಳೇ, ಯಕ್ಷಗಾನ ಎಲ್ರಿಗೂ ಗೊತ್ತುಂಟು, ಅದು ಏನು ಅಂತ ನಾವು ಹೇಳಬೇಕಾದ್ದಿಲ್ಲ. ಕರಾವಳಿಯ ಜನರ ಉಸಿರು ಹೌದು, ಅನ್ನವೂ ಹೌದು. ಆದರೆ ಈ ಕಲೆ, ಸಂಸ್ಕೃತಿ, ಸಂಗೀತ, ಸಾಹಿತ್ಯ ಮತ್ತು ಶಿಲ್ಪಕಲೆಗಳಿಗೆ ಒಂದು ರೀತಿಯ ತವರೂರಾದಂಥ ಈ ಕಾರ್ಕಳದಲ್ಲಿ ಇದು ಬಹಳ ಚೆನ್ನಾಗಿ ಬೆಳೀತಾ ಉಂಟು, ಇಷ್ಟರವರೆಗೆ ಬೆಳೆದು ಬಂದಿದೆ. ಇದನ್ನೆಲ್ಲ ನಮ್ಮ ಹಿರಿಯರು ನಮಗೆ ಸಂರಕ್ಷಿಸಿ ಕೊಟ್ಟಿದ್ದಾರೆ ಎಂಬುದು ನಾವು ಬಹಳ ಸಂತೋಷದಿಂದ ಒಪ್ಪಿಕೊಳ್ಬೇಕು. ಆದರೆ ಬರಬರುತ್ತಾ ಒಂದು ಕ್ಷಿಪ್ರ ಬದಲಾವಣೆಯನ್ನು ಕೂಡ ಯಕ್ಷಗಾನದಲ್ಲಿ ನಾವು ಕಾಣುತ್ತಾ ಇದ್ದೇವೆ. ಖ್ಯಾತ ಯಕ್ಷ ಕಲಾವಿದ ರಘುನಾಥ್ ನಾಯಕ್, ಮಂಗಳೂರು ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮಟ್ಟಾರು ರತ್ನಾಕರ ಹೆಗ್ಡೆ, ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಿ ಮಣಿರಾಜ್ ಶೆಟ್ಟಿ, ಕಾರ್ಕಳ ಪುರಸಭೆ ಅಧ್ಯಕ್ಷೆ ಸುಮಾ ಕೇಶವ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ನವೀನ್ ಭಟ್ವೈ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ವಿಷ್ಣುವರ್ಧನ್ ಮತ್ತಿತರರು ಉಪಸ್ಥಿತರಿದ್ದರು.
ಕೆಎಂ ಖಲೀಲ್, ವಿ4 ನ್ಯೂಸ್, ಕಾರ್ಕಳ.